ನೋಡಿ ಈಗ ಎಷ್ಟು ಚೆನ್ನಾಗಿ ರೆಡಿಯಾಗಿದೆ ನಮ್ಮದು ರಾಗಿ ಬರ್ಫಿ ಅಂತ. ನೋಡಿ ಈಗ ನಾನು ಕಟ್ ಮಾಡಿಕೊಳ್ತಾ ಇದ್ದೇನೆ. ಇದನ್ನು ತುಂಬ ಸುಲಭದಲ್ಲಿ ತುಂಬ ಬೇಗನೆ ಮಾಡ್ಕೊಳ್ಬೋದು ನಮಗೆ ಬರ್ಫಿಯನ್ನು. ನೋಡಿ ಈ ರೀತಿಯಾಗಿ ಬಂದಿದೆ. ಈಗ ನೋಡಿ ಹಾಯ್ ಪಲ್ಲೆ ಲಿಶಾ, ನೀರು ನೋಡಿದ್ರಲ್ಲಿ ತುಂಬ ಬಿಸಿ ಆಯ್ತಾ? ಹಾಯ್ ಫ್ರೆಂಡ್ಸ್ ಪಲ್ಲೆ ಬಂಗಾರಿ ಬಂಗಾರಿ. ಹಾಯ್ ಫ್ರೆಂಡ್ಸ್ ಪಲ್ಲೆ ಫ್ರೆಂಡ್ಸ್ ಇರೇನು ತೂಪುನು ಬಂಗಾರಿ. ನೋಡಿ ಎಷ್ಟು ಪೋಖ್ರಿ ಮಾಡ್ತಾರೆ ನೋಡಿ, ಮೇಲೆ ಹತ್ಲಿಕ್ಕೆಲ್ಲ ನೋಡ್ತಾ ಇದ್ದಲ್ಲ ಲಿಶಾ. ಹಾಯ್ ಫ್ರೆಂಡ್ಸ್, ಹೇಗಿದ್ರೆ ಎಲ್ಲರೂ ಏನು ಚಲರ್ ಪೂರೆಲ್ಲ. ಇವತ್ತೆಂತ ಗೊತ್ತನು ಫ್ರೆಂಡ್ಸ್, ನಾನು ಒಂದು ರಾಗಿ ಬರ್ಫಿ ಮಾಡಿದೆ. ಅದನ್ನು ಯಾವ ರೀತಿಯಾಗಿ ಮಾಡೋದು ಅಂತ ನಿಮಗೆ ಶೇರ್ ಮಾಡ್ತೇನೆ ಫ್ರೆಂಡ್ಸ್. ತುಂಬ ಸುಲಭ ಉಂಟು, ಹಾಗೆ ತುಂಬ ಬೇಗನೆ ಆಗ್ತದೆ. ಒಂದು 10-15 ನಿಮಿಷದಲ್ಲಿ ನಮಗೆ ಬರ್ಫಿ ಬೇಗ ಆಗ್ತದೆ. ಹಾಗೆ ಇವತ್ತಿನ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ. ಹಾಗೂ ಇದೆ ಮೊದಲೇ ಬಾರಿ ನನ್ನ ವಿಡಿಯೋ ನೋಡ್ತಿದ್ದೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಎಲ್ಲರ ಜೊತೆ ಶೇರ್ ಮಾಡಿ ವಿಡಿಯೋನ. ಮೊದಲಿಂದಾಗಿ ನಾನಿಲ್ಲಿ ಬರ್ಫಿ ಮಾಡಲಿಕ್ಕೆ ಒಂದು ಪಾತ್ರೆಯನ್ನಿಟ್ಟು ಅದಕ್ಕೆ 1 ಕಪ್ಪಿನಷ್ಟು ರಾಗಿ ಹಿಟ್ಟನ್ನು ಹಾಕಿಕೊಳ್ತಾ ಇದ್ದೇನೆ, ರಾಗಿ ಹುಡಿಯನ್ನು. ಮತ್ತು ಒಂದು 1/4 ಕಪ್ಪಿನಷ್ಟು ರವೆಯನ್ನು ಹಾಕ್ಕೊಳ್ತಾ ಇದ್ದೇನೆ. ಈಗ ನಾವು ಇದಕ್ಕೆ ತುಪ್ಪ ಹಾಕ್ಕೊಳ್ಬೇಕು. ನಾನಿಲ್ಲಿ 2 ಚಮಚದಷ್ಟು ತುಪ್ಪ ಹಾಕಿಕೊಳ್ತಾ ಇದ್ದೇನೆ. ತುಪ್ಪ ಹಾಕಿಕೊಂಡು ಚಂದ ಬಿಸಿ ಮಾಡಿಕೊಳ್ಬೇಕು. ಇದನ್ನು ಒಂದು ಘಮ ಬರುವವರೆಗೆ ಬಿಸಿ ಮಾಡಿಕೊಳ್ಬೇಕು. ಅಂದರೆ ಒಂದು 5-6 ನಿಮಿಷದಲ್ಲಿ ಇದು ಬೇಗ ಬಿಸಿ ಆಗ್ತದೆ ಚಂದ. ಅಂದರೆ ಇದರ ಸಣ್ಣ ಉರಿಯಲ್ಲಿ ಇಟ್ಟು ನಾನು ಬಿಸಿ ಮಾಡಿಕೊಳ್ಬೇಕು. ನೋಡಿ ನಾನು ಈ ರೀತಿಯಾಗಿ ಈಗ ಬಿಸಿ ಮಾಡಿಕೊಳ್ತಾ ಇದ್ದೇನೆ. ಇದರ ಕಲರ್ ಸ್ವಲ್ಪ ಚೇಂಜ್ ಆಗ್ತದೆ, ಅಷ್ಟರೊಳಗೆ ನಾವು ಬಿಸಿ ಮಾಡಿಕೊಂಡ್ರೆ ಆಯಿತು. ತುಂಬ ಬೇಗ ಆಗ್ತದೆ ಮತ್ತು ತುಂಬ ರುಚಿಯಾಗಿ ಸಹ ಇರ್ತದೆ ಇದು. ನೋಡಿ ಈ ರೀತಿಯಾಗಿ ಈಗ ನಾನು ಬಿಸಿ ಮಾಡಿಕೊಳ್ತಾ ಇದ್ದೇನೆ. ಈಗ ಇದರ ಕಲರ್ ಚೇಂಜ್ ಆದಾಗ ನಾವು ಇದನ್ನು ತೆಗೊಂಡ್ರೆ ಆಯಿತು ಒಂದು ಪಾತ್ರೆಗೆ. ಈಗ ನಾನು ಇದನ್ನೊಂದು ಪಾತ್ರೆಗೆ ತೆಗೊಂಡು ನಾವು ಬೆಲ್ಲವನ್ನು ನೀರು ಮಾಡಿಕೊಳ್ಳುವ. ನಾನಿಲ್ಲಿ 1 ಕಪ್ಪಿನಷ್ಟು ಬೆಲ್ಲ ತೆಗೊಂಡಿದ್ದೇನೆ. ಮತ್ತು ಈಗ ಅದಕ್ಕೆ 1-1.5 ಕಪ್ಪಿನಷ್ಟು ನೀರು ಹಾಕಿ ಚಂದ ಬೆಲ್ಲವನ್ನು ನೀರು ಮಾಡಿಕೊಳ್ಬೇಕು. ಪಾಕ ಎಂತ ಬೇಕು ಅಂತಿಲ್ಲ. ನೋಡಿ ಈ ರೀತಿಯಾಗಿ ನೀರು ಮಾಡಿಕೊಂಡ್ರೆ ಆಯಿತು. ಮತ್ತು ನಾವಿಲ್ಲಿ ಹುರಿದಿಟ್ಟುಕೊಂಡಂತಹ ರಾಗಿ ಮತ್ತು ರವಕ್ಕೆ ಆ ನೀರನ್ನು ಬಿಸಿಯಾಗಿ ಹಾಕಿಕೊಂಡು ಅದನ್ನು ಚಂದ ಮಿಕ್ಸ್ ಮಾಡಿಕೊಳ್ಬೇಕು. ನೋಡಿ ಈ ರೀತಿಯಾಗಿ ಈಗ ಮಿಕ್ಸ್ ಮಾಡಿಕೊಳ್ತಾ ಇದ್ದೇನೆ. ಏನಂದರೆ ಗಂಟಿಲ್ಲದಾಗಿ ಮಿಕ್ಸ್ ಮಾಡಿಕೊಳ್ಬೇಕು. ಅಂದರೆ ಗಂಟೆಂತ ಆಗೋದಿಲ್ಲ ಅಷ್ಟು, ಅದು ಬಿಸಿಗೆ ಹಾಕಿದ್ರು ನಾವು ಹುರಿದುಕೊಂಡಿರ್ತೇವಲ್ಲ, ಹಾಗಾಗಿ ಗಂಟ ಆಗೋದಿಲ್ಲ. ನೋಡಿ ಈ ರೀತಿಯಾಗಿ ಈಗ ನಾನು ಮಿಕ್ಸ್ ಮಾಡಿಕೊಳ್ತಾ ಇದ್ದೇನೆ. ಈಗ ನಾವು ಇದಕ್ಕೆ ಸ್ವಲ್ಪ ಸ್ವಲ್ಪ ತುಪ್ಪವನ್ನು ಹಾಕಿಕೊಳ್ಬೇಕು. ನೋಡಿ ಈ ರೀತಿಯಾಗಿ ಮಿಕ್ಸ್ ಮಾಡಿಕೊಂಡು ತುಪ್ಪವನ್ನು ಹಾಕಿಕೊಳ್ಬೇಕು. ನಾನೀಗ ಇಲ್ಲಿ ಇದಕ್ಕೆ 2 ಚಮಚದಷ್ಟು ತುಪ್ಪವನ್ನು ಹಾಕಿಕೊಳ್ತಾ ಇದ್ದೇನೆ. ಸ್ವಲ್ಪ ಸ್ವಲ್ಪವೇ ತುಪ್ಪ ಹಾಕಿಕೊಂಡು ಮಾಡಿಕೊಳ್ಳುವುದು ಇದನ್ನು. ನೋಡಿ ಈ ರೀತಿಯಾಗಿ ಈಗ ತುಪ್ಪವನ್ನು ಹಾಕಿ ಚೆಂದ ಮಿಕ್ಸ್ ಮಾಡಿಕೊಂಡ್ರೆ ಆಯಿತು. ಸ್ವಲ್ಪ ಡ್ರೈ ಆದಾಗ ಮತ್ತೆ ಸ್ವಲ್ಪ ತುಪ್ಪ ಹಾಕಿಕೊಂಡ್ರೆ ಆಯಿತು. ನೋಡಿ ಈ ರೀತಿಯಾಗಿ ಹಾಕಿಕೊಳ್ತಾ ಇದ್ದೇನೆ. ನೋಡಿ ಈಗ ಇದು ಸ್ವಲ್ಪ ಡ್ರೈ ಆಯಿತು, ಆಗ ಮತ್ತೆ ಸ್ವಲ್ಪ ತುಪ್ಪ ಹಾಕಿಕೊಳ್ತಿದ್ದೇನೆ. ಹೆಚ್ಚು ತುಪ್ಪ ಬೇಕು ಅಂತೆಲ್ಲ. ನೋಡಿ ಈ ರೀತಿ ಈಗ ಮತ್ತೆ 2 ಚಮಚ ತುಪ್ಪ ಹಾಕಿ ಮತ್ತೆ ಬಿಸಿ ಮಾಡಿಕೊಳ್ತಾ ಇದ್ದೇನೆ. ಇದು ಅಂದರೆ ಒಂದು ಉಂಡೆ ಕಟ್ಟುವ ಹದಕ್ಕೆ ನಮಗೆ ಬರ್ತದೆ. ನೋಡಿ ಈ ರೀತಿಯಾಗಿ ಉಂಡೆಯಾಗಿ ಬರ್ತದೆ. ಅಷ್ಟೊತ್ತು ನಾವು ಇದನ್ನು ಚಂದ ಈ ರೀತಿಯಾಗಿ ಮಿಕ್ಸ್ ಮಾಡಿಕೊಳ್ತಾ ಇರಬೇಕು. ಈಗ ಇದು ರೆಡಿ ಆಯಿತು ಅಂತ ಅರ್ಥ. ನೋಡಿ ಇದು ತುಪ್ಪ ಬಿಡಲಿಕ್ಕೆ ಸ್ಟಾರ್ಟ್ ಆಗ್ತದೆ, ಆಗ ರೆಡಿ ಆಯಿತು ಅಂತ ಅರ್ಥ. ಈಗ ನಾವೊಂದು ಮೊದಲೇ ಒಂದು ತಟ್ಟೆಗೆ ತುಪ್ಪವನ್ನು ಹಚ್ಚಿ ಅದನ್ನು ಹಾಕಿ ಈ ರೀತಿಯಾಗಿ ಮಾಡಿಕೊಂಡ್ರೆ ಆಯ್ತು. ನೋಡಿ ಒಂದು ತಟ್ಟೆಯಲ್ಲಿ ನಾನು ಈ ರೀತಿಯಾಗಿ ಮಾಡಿಕೊಳ್ತಾ ಇದ್ದೇನೆ. ಈಗ ಇದನ್ನು ಚಂದ ಬಿಸಿಯೆಲ್ಲ ಆರಲಿಕ್ಕೆ ಬಿಡಬೇಕು, ಅಷ್ಟೊತ್ತು ಇಡಬೇಕು. ಈಗ ನೋಡಿ ಇದೆಲ್ಲ ಬಿಸಿಯೆಲ್ಲ ಆರಿ ಚಂದ ರೆಡಿಯಾಗಿದೆ. ಈಗ ಇದನ್ನು ನಾವು ಕಟ್ ಮಾಡಿಕೊಳ್ಳುವ. ನೋಡಿ ನಾನೊಂದು ತಟ್ಟೆಗೆ ಹಾಕಿಕೊಳ್ತಾ ಇದ್ದೇನೆ ಕಟ್ ಮಾಡಿಕೊಳ್ಳಿಕ್ಕೆ. ನೋಡಿ ಈ ರೀತಿಯಾಗಿ ನಮಗೆ ಯಾವ ರೀತಿಯಾಗಿ ಸೈಜ್ ಬೇಕು ಆ ರೀತಿಯಲ್ಲಿ ನಾವು ಕಟ್ ಮಾಡಿಕೊಳ್ಬೋದು. ಯಾವ ಡಿಸೈನಲ್ಲಿ ಬೇಕು ಆ ಡಿಸೈನಲ್ಲಿ ಕಟ್ ಮಾಡಿಕೊಳ್ಬೋದು. ಇದು ತುಂಬ ಆರೋಗ್ಯವೂ ಹೌದು, ರುಚಿಯೂ ಹೌದು. ಯಾಕಂದರೆ ಇದಕ್ಕೆ ರಾಗಿ ಹಾಕಿದ್ದೇವೆ, ಹಾಗೆ ಬೆಲ್ಲ ಸಹ ಹಾಕಿದಲ್ವ, ಸಕ್ಕರೆ ಅಂತ ಹಾಕಲಿಲ್ಲ. ಬೆಲ್ಲ ಹಾಕಿ ಮಾಡೋದ್ರಿಂದ ಇದು ತುಂಬ ರುಚಿಯಾಗಿರ್ತದೆ ಮತ್ತು ಆರೋಗ್ಯಕ್ಕೆ ಸಹ ತುಂಬ ಒಳ್ಳೆಯದು. ನೀವೊಮ್ಮೆ ಇದೇ ರೀತಿಯಾಗಿ ರಾಗಿ ಬರ್ಫಿಯನ್ನು ಟ್ರೈ ಮಾಡಿ ಫ್ರೆಂಡ್ಸ್. ಹಾಗೂ ನನ್ನ ಇವತ್ತಿನ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ. ಹಾಗೂ ಇದೇ ಮೊದಲಿನ ಬಾರಿ ವಿಡಿಯೋ ನೋಡಿದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ಬಾಯ್ ಬಾಯ್. ಥ್ಯಾಂಕ್ ಯು ಫಾರ್ ವಾಚಿಂಗ್.